ಮಲೇಷಿಯಾದ ರಾಜಧಾನಿ ಕೌಲಾಲಂಪುರ್ನ ಹೊರವಲಯದಲ್ಲಿ ಗ್ಯಾಸ್ ಪೈಪ್ಲೈನ್ ಒಡೆದು ಅನಿಲ ಸೋರಿಕೆಯಾಗಿ ಭಾರೀ ಬೆಂಕಿಯ ಬಳೆಯೊಂದು ಹೊತ್ತಿಕೊಂಡಿದೆ. ಕೂಡಲೇ ಕಾರ್ಯತತ್ಪರರಾದ ರಕ್ಷಣಾ ಕಾರ್ಯಕರ್ತರು ಹತ್ತಿರದ ಮನೆಗಳವರನ್ನು ದೂರದ ತಾತ್ಕಾಲಿಕ ನೆಲೆಗಳಿಗೆ ಸ್ಥಳಾಂತರಿಸಿದರು. ಆ ಪೈಪ್ಲೈನ್ಗೆ ಸಂಬಂಧಿಸಿದ 3 ಅನಿಲ ಕೇಂದ್ರಗಳನ್ನು ಕೂಡಲೇ ಮುಚ್ಚಲಾಯಿತು ಹಾಗೂ ಗ್ಯಾಸ್ ಸಾಗುವಿಕೆಯನ್ನು ತಡೆಯಲಾಯಿತು. ಪೈಪ್ನಲ್ಲಿ ಇದ್ದ ಅನಿಲ ಅದಾಗಲೇ ಹೊರಬಿದ್ದ ದಟ್ಟ ಹೊಗೆಯೊಡನೆ ಉರಿಯಿತು. ಸೆಲಂಗೋರ್ ವಿಪತ್ತು ನಿರ್ವಹಣಾ ಘಟಕದವರು ಕೂಡಲೇ ಕಾರ್ಯಪ್ರವೃತ್ತರಾದರು. ಕೆಲವು ಹತ್ತಿರದ ಮನೆಗಳಿಗೆ ಬೆಂಕಿ ಸೋಕಿದ್ದರಿಂದ ಅವರನ್ನು ಕೂಡಲೇ ಅಲ್ಲಿಂದ ಹೊರಡಿಸಲಾಯಿತು. ಮನೆಯಿಂದ ಬೆಂಕಿ ದೂರಕ್ಕೆ ಹರಡದಂತೆ ಬೆಂಕಿ ತಡೆ ವಲಯ ನಿರ್ಮಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಆದರೂ ಕೆಲವರು ಸುಟ್ಟ ಗಾಯಕ್ಕೆ ಒಳಗಾಗಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಅಂದ್ ಕೈದಲ್ಲಿ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನ ಜಿಪೋಲೇರ್ ಬೇಬಿ